ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್. ಬನ್ನಿ, ಇವತ್ತೊಂದು ಆರೋಗ್ಯಕರವಾದಂತಹ ಮನೆ ಕಷಾಯವನ್ನು ಮಾಡುವ. ಮಳೆಗಾಲದಲ್ಲಿ ಕಾಡುವಂತಹ ಶೀತ, ಕೆಮ್ಮು, ನೆಗಡಿಗೆ ಒಂದು ಒಳ್ಳೆಯ ಕಷಾಯ ಮಾಡುವ. ಈ ಕಷಾಯವನ್ನು ಮಕ್ಕಳು ಕುಡಿಬಹುದು, ದೊಡ್ಡವರು ಕುಡಿಬಹುದು. ಬನ್ನಿ ಈಗ ಕಷಾಯ ಮಾಡುವ. ಬನ್ನಿ, ಮಳೆಗಾಲದಲ್ಲಿ ಕಾಡುವಂತಹ ಕೆಮ್ಮು, ಶೀತ, ಜ್ವರಕ್ಕೆ ಒಂದು ಮನೆ ಔಷಧಿ ಮಾಡುವ, ಒಂದು ಕಷಾಯ ಮಾಡುವ. ನೋಡಿ, ಇದು ಮಜ್ಜಿಗೆ ಸೊಪ್ಪು ಅಂತ, ಲೆಮನ್ ಗ್ರಾಸ್ ಅಂತ ಹೇಳ್ತೇವಲ್ಲ ಅದು. ಇದೊಂದು 2 ಪೀಸ್ ಇರ್ಲಿ. ಮತ್ತೆ ಇದೊಂದು 3 ಪೀಸ್ ಚಕ್ಕೆ, ಒಂದು ಸ್ವಲ್ಪ ಕರಿಮೆಣಸು, ಸ್ವಲ್ಪ ಏಲಕ್ಕಿ, ಒಂಚೂರು ಬೆಲ್ಲ, ಮತ್ತೆ 3 ಸಂಬರುಳ್ಳಿ ಸೊಪ್ಪು, ಸಂಬರ ಬಳ್ಳಿ ಅಂತ ಹೇಳ್ತೇವಲ್ಲ ಅದು. ಇದು 2 ಅಮೃತ ಬಳ್ಳಿ, 1 ತುಂಡು ಶುಂಠಿ, 1 ತುಂಡು ಒಣ ಅರಶಿಣದ ತುಂಡು, 1 ತುಂಡು ಜಾಯಿಕಾಯಿ, 1 ಪೀಸ್. ಆ ಜಾಯಿಕಾಯಿ ಅಂದ್ರೆ ಇದ್ರದ್ದು ಒಂದು ಸಣ್ಣ ಪೀಸ್, ಅರ್ಧ ಹೋಳು ಲಿಂಬೆ ಹುಳಿ, ಅಕ್ಕಿ, ಕರಿಮೆಣಸು ಮತ್ತು ಚಕ್ಕೆ, ಇದು 3 ಸ್ವಲ್ಪ ಪುಡಿ ಮಾಡುವ. ಸ್ವಲ್ಪ ತರಿ ಆದ್ರೆ ಸಾಕು. ಜಾಯಿಕಾಯಿ ಪೀಸ್, ಅರಶಿಣದ ಪೀಸ್, ಶುಂಠಿ, ಇದು ಸಹ ಸ್ವಲ್ಪ ತರಿಯಾಗಿ ಜಜ್ಜಿಕೊಳ್ಳುವ. ಗ್ಯಾಸ್ ಒಲೆ ಆನ್ ಮಾಡುವ. ಒಂದು 3 ಗ್ಲಾಸ್ ನೀರು ಹಾಕೋದಕ್ಕೆ. ಅಮೃತ ಬಳ್ಳಿ ಎಲೆ, ಸಂಬರ ಬಳ್ಳಿ ಎಲೆ, ಮತ್ತೆ ಇದು ಲೆಮನ್ ಗ್ರಾಸ್, ಇದನ್ನೊಂದು ಈ ತರ ಮಾಡುವ. ಮತ್ತೆ ಪುಡಿ ಮಾಡಿರುವಂತಹ, ಜಜ್ಜಿರುವಂತಹ ಎಲ್ಲವನ್ನು ಹಾಕೋದಕ್ಕೆ. ನೋಡಿ, ಚೆನ್ನಾಗಿ ಕಲರ್ ಬಿಟ್ಟಿದೆ, ಬಣ್ಣ ಬಿಟ್ಟಿದೆ ನೋಡಿ. ಇನ್ನು ಸ್ವಲ್ಪ ಕುದಿಬೇಕಿದು. ಹೀಗೆ ಬೆಲ್ಲ ಹಾಕುವ. ಇಷ್ಟಾದ ಸಾಕು. ಇದೀಗ ರೆಡಿ ಆಯ್ತು. ಒಂದು 5 ರಿಂದ 7 ನಿಮಿಷ ಕುದಿದ್ರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡುವ. ಬನ್ನಿ, ಇದನ್ನೀಗ ನಾವು ಸೋಸುವ. ಇದಕ್ಕೆ ಲಿಂಬೆ ಹಣ್ಣನ್ನು ಹಿಂಡುವ, ಅರ್ಧ ಹೋಳು. ನನ್ನ ಮಗ ಕುಡಿದು ಟೇಸ್ಟ್ ಹೇಗಿದೆ ಅಂತ ಹೇಳ್ತಾನೆ. ಖಾರ ಆಗಿದ್ಯಾ? ಕುಡಿಬಹುದಾ ಮಕ್ಕಳು? ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.